ವಿವರ ಮಂಗಳೂರು ಒನ್ ಕಾರ್ಮಿಕರನ ಬೇಡಿಕೆಯಲ್ಲಿ ನಿತ್ಯರ್ಥ ಮಲ್ಪುಡು ಬೇಲೆಡ್ದು ದಿನ ಆಜಿ ಜನಕ್ಕೂ ಕೂಡ ಬೇಲೆ ಕೊರಡುಂದು ಒತ್ತಾಯ ಮಲ್ತದು ಶುಕ್ರವಾರ ಇಂಟೆಕ್ ದಕ್ಲು ಕುಡ್ಲಾ ಮಹಾನಗರ ಪಾಲಿಕೆದ ಮಂಗಳೂರು ಒನ್ ಕೇಂದ್ರದ ಎದುರು ಪ್ರತಿಭಟನೆ ನಡಪಾಯಿರು ಸಮಸ್ಯೆ ಇತ್ಯರ್ಥ ಮಲ್ಪುನ ಬಗೆಟ್ ಮಂತ್ರಿ ಯುಟಿ ಖಾದರ್ ವಿಶ್ವಾಸ ಮೂಡಾಯಿ ನಡೆದು ಬೊಕ್ಕ ಪ್ರತಿಭಟನೆ ಪಿರದೆತ್ತೆರು ರಾಜ ಇಂಟಕ್ದ ನಿಲೆಟು ಶುಕ್ರವಾರ ಕುಡ್ಲಾ ಮಹಾನಗರ ಪಾಲಿಕೆ ಕಟ್ಕೊಂಡುಡುಪುನ ಮಂಗಳೂರು ಒನ್ ಕೇಂದ್ರದ ಎದುರು ಪ್ರತಿಭಟನೆ ನಡೆತಂಡ ಮಂಗಳೂರು ಒನ್ ಕೇಂದ್ರದ ಕಾರ್ಮಿಕರನ ಬೇಡಿಕೆಲಿನ ಕೈಸೇರು ನಂಚ ಮಲ್ಪೊಡು ಬೇಲೆಡ್ದು ದಿನ ಆಜಿ ಜನನು ಕೂಡ ಬೇಲೆಗು ದಿವೊಡೊಂದು ಒತ್ತಾಯ ಮಲ್ತದು ನಡತಿನ ಪ್ರತಿಭಟನೆಡ್ ಇಂಟಕ್ ರಾಜ್ಯ ಗುರ್ಕಾರ್ಯರು ರಾಕೇಶ್ ಮಲ್ಲಿ ವಕೀಲರು ದಿನಕರ್ ಶೆಟ್ಟಿ ಬೊಕ ಇಂಟಕ್ ಪದಾಧಿಕಾರಿಲು ಪ್ರತಿಭಟನೆ ನಡೆದಿರ ಅವರು ಕೇವಲ 5,000 6,000 ರೂಪಾಯಿ ನೀಡಿ ಒಂದು ವಂಚನೆ ಮಾಡಿ ಒಂದು ರಾಜ್ಯಾದ್ಯಂತ ಬಹುಕೋಟಿ ದೊಡ್ಡ ಹಗರಣ ನಡೆಯುತ್ತಿದೆ. ಇದರ ಬಗ್ಗೆ ನಾವು ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ನಾವು ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗದಿದ್ದಲ್ಲಿ ಇನ್ನು ಮುಂದೆ ನಾವು ಉಗ್ರ ರೀತಿಯಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಿದ್ದೇವೆ. ಇವತ್ತು ಕಾನೂನು ಪ್ರಕಾರ 13,500 ಕನಿಷ್ಠ ವೇತನ ಕೊಡಬೇಕನ್ನುವ ಒಂದು ನಿಯಮ ಇದೆ. ಅದನ್ನ ಗಾಳಿಗೆ ತೂರಿ ಅವರು 7,000ಕ್ಕೂ ಅದರಲ್ಲಿ ಕೆಲವರಿಗೆ 4,000-3,000 ಕೊಟ್ಟು ಈ ರೀತಿ ದುಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಿಎಂಎಸ್ ಕಂಪನಿ ಮಾಡ್ತಾ ಇದೆ. ನಿಮ್ಮ ತಂಗಿ ಆ ಪೋಸ್ಟ್ ಅಲ್ಲಿ ನೀವು ಇದು ಮಾಡ್ತೀರಾ? ಕೇಸ್ ಮಾಡಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಒಂದು ಹುಡುಗಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರೆಸುವುದು ಎಷ್ಟು ಒಂದು ಸಮಂಜಸ ಅಂತವನ ಹತ್ರ ನೀವು ಹೇಳ್ತಾರೆ. ನೀವು ಈಗ ಮನೋಜನ್ ಹತ್ರ ಮಾತನಾಡಿದ್ರೆ ಅಂತ ಹೇಳಿದ್ರೆ ಅವ ಆರೋಪಿ, ಅವನ ಹತ್ರ ಏನ್ ಮಾತನಾಡೋದು? ಈ ಪೊರ್ತುಡು ಮಂತ್ರಿ ಯುಟಿ ಖಾದರ್ ಜಾಗಿಗೆ ಬತ್ತದ ಪ್ರತಿಭಟನಾಗಾರರಿಗೆ ಸಮಾಧಾನ ಮಲ್ತದ ಸಮಸ್ಯೆ ಇತ್ಯರ್ಥಗೋ ಪ್ರಯತ್ನ ಮಲ್ಪೆ ಪ್ರತಿಭಟನೆ ಪಿರದೆಪ್ಪುಲಿ ಎಂದು ಕೇನುಂಡೆರ ವಿಚಾರ ನಾನು ಕೂಡ ಹೆಡ್ಡಿಗೆ ಮಾತಾಡ್ತೇನೆ. ಏನಿಲ್ಲ ಅನ್ಯಾಯ ಆಗಿದೆ ನೀವು ಕೆಲಸ ನಾವಿವತ್ತು ಮಾಡುವ ಅದಕ್ಕೆ ಸಂಬಂಧಪಟ್ಟ ಮತ್ತೆ ಈಗ ನೀವು ಸ್ಟ್ರೈಕ್ ಆಗಿ ವಿಡ್ರಾ ಮಾಡಬೇಕಂತ ಹೇಳಿದ್ರೆ ರೇಷನ್ ಕಾರ್ಡ್ ಆಗದವರಿಗೆಲ್ಲ ಕ್ಯೂ ಅಲ್ಲಿ ಕಾಯ್ತಿದ್ದಾರೆ. ಯುಟಿ ಖಾದರ್ ಸುದ್ದಿ ಮಾಧ್ಯಮದ ಕ್ರೀಡಾ ಪಾತಿರ್ದು ಭದ್ರತೆದಂತೆ ಕೆಲಸ ಮಲ್ಪುನ ಮಂಗಳೂರು ಒನ್ ಕೇಂದ್ರದ ಕಾರ್ಮಿಕರನ ಸಮಸ್ಯೆಲಿನ ಬಗೆಟ್ ಕಾರ್ಮಿಕ ಮಂತ್ರಿಯರ ಪಾತಿರ್ದು ಬೇಡಿಕೆಲು ಸರಿಯಾಪುನಂಚ ಮಲ್ಪ ಅಂತ ಪಂಡಿರ. ನಾನೀಗ ಇಲ್ಲಿಗೆ ಬಂದು ಫಸ್ಟ್ ಇಲ್ಲಿದ್ದಂತ ಪ್ರತಿಭಟನೆಯನ್ನು ತಾವೆಲ್ಲ ಹಿಂದಕ್ಕೆ ಪಡೆದುಕೊಳ್ಬೇಕು. ಯಾಕಂದ್ರೆ ಬಹಳಷ್ಟು ಸಾರ್ವಜನಿಕರು ಅವರು ದೈನಿಕ ಕೆಲಸಕ್ಕೆ ಬಂದಿದ್ದಾರೆ. ಒಂದು ಎರಡನೇದು ಇವರಿಗಾದಂಥ ಅನ್ಯಾಯ ಇಲ್ಲಿ 6 ಜನ ಯಾರು ಕೆಲಸ ತೆಕ್ಕೊಂಡಿದ್ದಾರೆ ಮತ್ತು ESI PF ಮತ್ತು ಯಾವುದೇ ಭದ್ರತೆ ಇಲ್ಲದ ಕೆಲಸವನ್ನು ನಿರ್ವಹಿಸ್ತಾರೆ. ಇದನ್ನು ಸಮರ್ಪಕವಾಗಿ ನಾನು ಜಿಲ್ಲಾ ಮಟ್ಟದ ವರದಿ ತೆಕ್ಕೊಂಡು ಬೆಂಗಳೂರಿನಲ್ಲಿ ಕಾರ್ಮಿಕ ಸಚಿವರು ಕಾರ್ಮಿಕ ನಮ್ಮ ಕಮಿಷನ್ ಕೂತ್ಕೊಂಡು ಮೀಟಿಂಗ್ ಮಾಡಿ ಇಂಟಕ್ ಸಂಧಿಸಿ ಅದಕ್ಕೆ ಆದ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನನ್ನೆಲ್ಲ ಪ್ರಯತ್ನವನ್ನು ಮಾಡ್ತೇವೆ. ವಿಧಾನ ಪರಿಷತ್ ಮುಖ್ಯ ಸಚೇತಕ ರೈವಿನ್ ಡಿಸೋಜಾ ಪಾತಿರ್ದು ಸಂಘಟನೆ ದಾಂತಿನ ಕಾರ್ಮಿಕರಿಗೆ ರಕ್ಷಣೆ ಕೊರ್ಪುನ ಕೆಲಸನು ಸರ್ಕಾರ ಮಲ್ಪುಡೊಂದು ಒತ್ತಾಯ ಮಲ್ತಿರ. ಸರ್ಕಾರ ತನ್ನಿಂದಾನೇ ತಾನೇ ಮಾಡಿದಂತ ಕಾನೂನನ್ನ ಪಾಲನೆ ಮಾಡಿದ್ರೆ ಸಾಕಿತ್ತು. ಈಗ ಮಿನಿಮಮ್ ವೇಜಸ್ ಕೊಡಬೇಕು ಅಂತ ಹೇಳುವಂಥದ್ದು ಸರ್ಕಾರದ ತೀರ್ಮಾನ, ಇಡೀ ದೇಶದ ತೀರ್ಮಾನ. ಇಡೀ ದೇಶದ ಉದ್ದಗಲಕ್ಕೂ ಇರ್ತಕ್ಕಂಥ ಅಸಂಘಟಿತ ಕಾರ್ಮಿಕರು ಯಾರಿದ್ದಾರೆ ಆ ಅಸಂಘಟಿತ ಕಾರ್ಮಿಕರಿಗೆ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರಗಳು ಮಾಡಬೇಕು. ಯಾವಾಗ ಅಸಂಘಟಿತ ಕಾರ್ಮಿಕರಿಗೆ ರಕ್ಷಣೆ ಕೊಡೋದಿಲ್ಲ ಆಗ ಇವತ್ತು ಇಂಥ ಬೀದಿ ಹೋರಾಟ ಮಾಡಬೇಕಾದಂತ ಕೆಲಸಗಳು ಬರ್ತದೆ. ರಾಕೇಶ್ ಮಲ್ಲಿ ಪಾತಿರ್ದ ಮಂತ್ರಿ ಖಾದರ್ ಸಮಸ್ಯೆ ಪರಿಹಾರ ಮಲ್ಪನ ಬಗೆಟ್ ನಂಬಾದಿರ ESI PF ನಿಘಂಟದ ಸಂಬಳ ಅಗತ್ಯ ತಿಕ್ಕೊಡು ಇಜ್ಜಿಂಡ ರಾಜ್ಯ ಮಟ್ಟದ ಪ್ರತಿಭಟನೆ ಮಲ್ಪ ಅಂತ ಪಂಡಿರ. ಇವರನ್ನು 6 ಜನರನ್ನು ಮತ್ತೆ ಕೆಲಸಕ್ಕೆ ಇಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ. ಆಗ ಯುಟಿ ಖಾದರ್ ಅವರು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಲ್ಲಿ ಮತ್ತು ಈ ಕಂಪನಿಯಲ್ಲಿ ಮಾತಾಡಿ ಅವರನ್ನು ಮತ್ತೆ ಕೆಲಸಕ್ಕೆ ಸೇರಿಸುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಈ ESI ಮತ್ತು PFನ ಬಗ್ಗೆನೂ ನಾವು ಹೇಳಿದ್ದೇವೆ. ಹಾಗೆಯೇ ಮಿನಿಮಮ್ ವೇಜಸ್ನ ಬಗ್ಗೆ ಕೂಡ ನಾವು ಹೇಳಿದ್ದೇವೆ. ಹಾಗಾಗಿ ನಮಗೆ ಖಾದರ್ ಅವರು ಇದನ್ನು ಸರಿ ಮಾಡಿ ಕೊಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ಸ್ವಲ್ಪ ದಿನದಲ್ಲಿ ಸರಿ ಆಗ್ಬೋದು. ಸರಿ ಆಗದಿದ್ದರೆ ಮತ್ತೆ ನಾವು ಕರ್ನಾಟಕದಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ.